ನರಿಂಗಾನ ಕಲ್ಮಂಜ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳ ಶುಕ್ರವಾರ ಕಾಂಡೆ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಭೇಟಿ ಕೊರಿಯರು. ಈ ಶಾಲೆಡು ಎಂಎಎಲ್ ಅನುದಾನಡು ಪ್ರೊಜೆಕ್ಟರ್ ಬೊಕ್ಕ ತಾಂತ್ರಿಕ ಉಪಕರಣಲಿನ ಅಳವಡಿ ಸಾಧಿತದ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಇಂದೇನು ವೀಕ್ಷಣೆ ಮಂತೇರು. ಮುಖ್ಯ ಶಿಕ್ಷಕಿ ಲಕ್ಷ್ಮಿ ಎಸಿ ಸಂತೋಷ್ ಕುಮಾರ್ ರೈ ಬೋಳಿಯಾರ್ರೇನು ಎತ್ಕೊಂಡು ಮಾನಾದಿಗೆ ಮಲ್ತದು ಅರೆನ ಮುಖಾಂತರ ತಂಗಳ ಶಾಲೆಗೆ ತಿಕ್ಕಿನ ಪಣವ್ ಸಗಾಯಗ ಅಭಿನಂದನದ ಪಾತ್ರ ಪಂಡರು. ವಿದ್ಯಾರ್ಥಿಗಳಿಗೆ ಸ್ಪಂದಿಸಿಕೊಂಡು ಒಳ್ಳೆಯ ಅನುದಾನವನ್ನು ಕೊಟ್ಟಂತಹ ನಮ್ಮ ಜನಪ್ರತಿನಿಧಿಯಾಗಿರುವಂತಹ ಎಲ್ಲರ ಪ್ರೀತಿಯ ಸಂತೋಷ್ ಕುಮಾರ್ ಬೋಳಿಯಾರ್ ಇವರನ್ನು ಶಾಲೆಯ ಪರವಾಗಿ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಹೆಮ್ಮೆಯಿಂದ ಹೇಳಿಕೊಳ್ಳುವಂತಹ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾರೆ ಶ್ರೀಯುತರು. ಪಡೆದುಕೊಳ್ಳುವ ಅನೇಕ ಕೈಗಳಿಗಿಂತ ಕೊಡುವ ಒಂದು ಕೈ ಅತ್ಯಂತ ಶ್ರೇಷ್ಠವಾದದ್ದು. ಸರ್, ನಿಮಗಿದು ನಮ್ಮೆಲ್ಲರ ಹೃದಯಾಂತರಾಳದ ಅನಂತಾನಂತ ವಂದನೆಗಳು. ಕೊಡುವ ನಿಮ್ಮ ಕೈಗಳು ಇನ್ನೂ ಬಲಗೊಳ್ಳಲಿ. ನಿಮಗೆ ಆ ಭಗವಂತನು ಸಂಪೂರ್ಣ ಆಯುರಾರೋಗ್ಯ ಐಶ್ವರ್ಯ ಒದಗಿಸಲಿ ಎಂದು ನಮ್ಮ ಕಲ್ಮಂಜಿ ಶಾಲಾ ಶಿಕ್ಷಕರ ಎಸ್ಡಿಎಂಸಿ ಅಧ್ಯಕ್ಷರು, ಸದಸ್ಯರು, ಪೋಷಕ ವೃಂದ, ವಿದ್ಯಾಭಿಮಾನಿಗಳು ಮತ್ತು ವಿದ್ಯಾರ್ಥಿಗಳ ಪರವಾಗಿ ಮನದುಂಬಿದ ಹಾರೈಕೆಗಳು. ಎಂಎಎಲ್ದ ಕೊಡುಗೆ ಈ ಶಾಲೆಗೆ ಪ್ರಯೋಜನ ಆವಡ ಪಂಡದ ಸಂಸದ ನಿಕಟಪೂರ್ವ ಅಧ್ಯಕ್ಷರು ಬೋಳಿಯಾರ್ ತೆರಿಪಾಯರು. ಈ ಹುದ್ದೆಗೆ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಕರ್ನಾಟಕ ಸರ್ಕಾರದ ಅಷ್ಟು ದೊಡ್ಡ ಒಂದು ಹುದ್ದೆ ಸಿಗಬೇಕಾದ್ರೆ ಇದು ನನ್ನ ರಾಜ್ಯಾಧ್ಯಕ್ಷರು ಕಾರಣ. ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರು, ನಮ್ಮ ಮುಖ್ಯಮಂತ್ರಿಗಳಾದಂಥ ಆವಾಗದ ಯಡಿಯೂರಪ್ಪಜಿಯವರು, ಬಸವರಾಜರವರು, ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಸುದರ್ಶನ್ ಅವರು, ನಮ್ಮ ಇಲ್ಲಿಯ ಮಿನಿಸ್ಟರ್ಗಳಾದಂಥ ಸುನಿಲ್ ಕುಮಾರ್ ಅವರು, ಶ್ರೀನಿವಾಸ್ ಪೂಜಾರಿ ಅವರು, ಅಂಗಾರಣ್ಣನವರು, ಇವರೆಲ್ಲರೂ ಕಾರಣ. ಅವರೆಲ್ಲ ಕಾರಣ ಆದ ಕಾರಣ ನಾನು ಇವತ್ತಿನ ಮಾತನಾಡ್ತೇನೆ. ಅದರಲ್ಲೇ ಕೂಡ ಇವರದ್ದು ಒಂದು ವೇಳೆ ನೆನಪು ಮಾಡಿದ್ರೆ ನಾನು ಪಾಪಿ ಆಗಬಹುದು. ಯಾಕಂದರೆ ನಾನು ಇಷ್ಟು ಎತ್ತರಕ್ಕೆ ಬೆಳೆಯಬೇಕಾದ್ರೆ ನಾನಷ್ಟು ದುಡಿಯಲಿಲ್ಲ, ಇವರು ದುಡಿದ ಕಾರಣ, ರಾತ್ರಿ ಹಗಲು ದುಡಿದ ಕಾರಣ ನಾನು ಇವತ್ತು ಮೈಕೈ ಹಿಡಿದು ನಿಮ್ಮಲ್ಲಿ ಮಾತನಾಡಬಹುದು. ನನಗೆ ಆ ಹುದ್ದೆ ಕೊಟ್ಟ ನಂತರ ಆ ಹುದ್ದೆಗೆ ಚುಕ್ಕಿ ಬಾರದ ರೀತಿಯಲ್ಲಿ, ಕಪ್ಪು ಚುಕ್ಕಿಯೂ ಬಾರದ ರೀತಿಯಲ್ಲಿ ಅವರು ಕೊಟ್ಟಂತಹ ಜವಾಬ್ದಾರಿಯನ್ನು ನಿಭಾಯಿಸಬೇಕಾದ್ರೆ ನಾನು ಅಲ್ಲಿ ನಿಷ್ಠೆಯಿಂದ ಕೆಲಸ ಮಾಡ್ತೇನೆ. ಅದು ನಿಷ್ಠೆ ಏನಂದ್ರೆ, ಅಲ್ಲಿ ಏನಾದರೂ ನಮ್ಮ ಊರಿಗೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಏನಾದರೂ ನನ್ನಿಂದ ಮಾಡೋ ಸಹಾಯ ಮಾಡಬಹುದಾ? ನಾನು ಜಿಲ್ಲಾ ಪಂಚಾಯತ್ನ ಮೆಂಬರ್ ಆದಾಗ ನಾನು ಮಾಡಿದ ಕೆಲಸ ಇನ್ನೂ ಕೂಡ ಕಂಪ್ಲೀಟ್ ಅಲ್ಲ ಎಂಬ ಲೆಕ್ಕಾಚಾರದಲ್ಲಿ ಈ ಹುದ್ದೆ ಸಿಕ್ಕಿದ ನಂತರ 51 ಶಾಲೆಗೆ ಫಸ್ಟ್ 2.5 ಲಕ್ಷ ಕೊಟ್ಟಿದ್ದೇವೆ. 2.5 ಲಕ್ಷ, 3 ಲಕ್ಷ, 26 ಶಾಲೆಗೆ 1 ಲಕ್ಷ ಕೊಟ್ಟಿದ್ದೇವೆ. ಆವಾಗ 2 ಲಕ್ಷ 3 ಲಕ್ಷ ಕೊಟ್ಟಲ್ಲಿ ಆ ಇನಾಗ್ರೇಷನ್ ಉದ್ಘಾಟನಾ ಸಮಾರಂಭ ಬಹಳ ಗೋಜಿ. ನನಗೆ ನೋಡಿ ಆಶ್ಚರ್ಯ ಆಯಿತು. ಇಷ್ಟೆಲ್ಲ ಖರ್ಚು ಯಾಕೆ ಮಾಡ್ತಾರೆ, ಇಷ್ಟೆಲ್ಲ ಗೌರವ ಯಾಕೆ ಮಾಡ್ತಾರೆ, ಇಷ್ಟೆಲ್ಲ ಜನ ಯಾಕೆ ಸೇರಿಸ್ತಾರೆ ಅಂತ ನನ್ನ ಮನಸ್ಸಲ್ಲಿ. ಇವಾಗ ಈ 26 ಶಾಲೆಗೆ ಕೂಡ ಹೋಗುವಾಗ ಕೇವಲ 1 ದಿವಸದ ಮೊದಲು ಹೇಳಬೇಕು ನಾನು ಬರ್ತೇನೆ ಅಂತ. ಅಲ್ಲಿ ಯಾವುದೇ ಗೌರವ ಮಾಡುವಂಥ ಅವಕಾಶ ಬರಬಾರ್ದು. ಬೇಕಾದ್ರೆ ಆ ಶಾಲೆಗೆ ಸಂಬಂಧಪಟ್ಟವರು ಕರೆಯಲು ನಮ್ಮ ಲೀಡರ್ಸ್ ಕರೆಯುವುದು 5-6 ಜನ ಇದ್ದರೆ ಸಾಕು. ನಾವೊಂದು ಸಾರಿ ನೋಡೋ, ನಾವು 1 ಲಕ್ಷ ರೂಪಾಯಿ ಸಣ್ಣ ಕಿಂಚಿತ ಹಣವನ್ನು ಕೊಟ್ಟಿದ್ದೇವೆ, ಅದು ಸಾರ್ಥಕತೆಯ ಭಾವನೆಯನ್ನು ತೋರಿಸದ ಏನಾದರೂ ಮಕ್ಕಳಿಗೆ ಪ್ರಯೋಜನ ಆಗುತ್ತೆ. ಅತ್ಯಂತ ಖುಷಿ ಆಯಿತು. ಇವತ್ತು ಬೆಳಗಿನಿಂದ ನಾನು ಹಲವು ಶಾಲೆಗೆ ಹೋಗಿ ಅಲ್ಲಿಯ ಕೆಲಸವನ್ನು ನೋಡಿದಾಗ ನನಗೆ ಅತ್ಯಂತ ಖುಷಿ ಆಯಿತು. ಒಂದು ಶಾಲೆಯಾಗದ 3 ಟೀಚರ್ ಅವರು ಬಂದು ಹೇಳಿದರು, ಅಣ್ಣ, ಸರ್ಕಾರದಿಂದ 14 ಲಕ್ಷ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ ನಮಗೆ, ಆದರೆ ನಿಜವಾಗಿಯೂ ನಮಗೆ ಅದರಲ್ಲಿ ಸ್ವಲ್ಪ ಕೂಡ ನನಗೆ ನೆಮ್ಮದಿ ಇಲ್ಲ. ಆದರೆ ನೀವು 1 ಲಕ್ಷ ರೂಪಾಯಿ ಕೊಟ್ಟಿದ್ದೀರಿ,
ಇಷ್ಟು ಮಕ್ಕಳ ಮನಸ್ಸಲ್ಲಿ ಖುಷಿಯಾಗಿದೆ, ಮಕ್ಕಳಲ್ಲಿ ನಗು ಇದೆ. ಅವರು ಕೂತ್ಕೊಂಡಂತ ಈ ಜಾಗದಲ್ಲಿ ಟೈಲ್ಸ್ ಹಾಕಿದ್ದೀರಿ, ನೀವು ಬೇರೆ ಬೇರೆ ಕಂಪ್ಯೂಟರ್ ತೆಗೆಸಿಕೊಟ್ಟಿದ್ದೀರಿ. ಅದಕ್ಕಿಂತ ಮಿಗಿಲಾದುದು ಯಾವುದೇ ಇಲ್ಲ. 15 ಲಕ್ಷ ಶಾಲೆಗೆ ಕೊಟ್ಟರೆ ಅದು ನಮಗೆ ನಮ್ಮಿಂದ ನಮ್ಮ ಅಂಡರ್ಗೆ ಬರುವುದಿಲ್ಲ, ನಾವು ಏನು ಮಾಡಿದರೂ ಆಗುವುದಿಲ್ಲ. ಆದರೆ ನೀವು 1 ಲಕ್ಷ ಕೊಟ್ಟು ಈ ಶಾಲೆಗೆ ಏನು ಬೇಕೋ ಅದನ್ನು ಮಾಡಿಸಿಕೊಳ್ಳಿ ಅಂತ ಹೇಳಿದ ನಂತರ ಆ 1 ಲಕ್ಷವೇ ದೊಡ್ಡದಾಗಿ ಖಂಡಿತ ಅಂತ ಹೇಳ್ತಾರೆ. ನನ್ನ ಕಂಪನಿ ಚೇರ್ಮನ್ ಆದರೂ ನಮ್ಮ ಊರಿನ ಹಲವು ಶಾಲೆಗಳಿಗೆ ಇವಾಗ ನೋಡುವಾಗ ನಾನು ನಿಜವಾಗಿಯೂ ಅತ್ಯಂತ ಪುಣ್ಯವಂತ. ಸಾವಿರಾರು ಮಕ್ಕಳ ಪ್ರೀತಿಗೆ ಪಾತ್ರನಾಗಿದ್ದೇನೆ. ಟೀಚರ್ ಅವರು ಅತ್ಯಂತ ಪ್ರೀತಿಯಿಂದ ನನ್ನನ್ನು ಬರಮಾಡಿಕೊಂಡು ಮಾತನಾಡುವಾಗ ಇದಕ್ಕಿಂತ ಮಿಗಿಲಾದುದು ನನಗೆ ಯಾವುದು ಅಪೇಕ್ಷೆ ಪಡಲಿಲ್ಲ. ನಿಮ್ಮ ಸಾಲು, ನಿಮ್ಮ ಗೌರವ ಅದೆಲ್ಲ ಕ್ಷಣಿಕ, ಅದೇನಿಲ್ಲ. ಆದರೆ ನಿಮ್ಮಲ್ಲಿರುವಂತಹ ಪ್ರೀತಿ, ನೀವು ಕೊಡುವಂತಹ ಒಂದು ಆಶೀರ್ವಾದ, ಆ ಮಕ್ಕಳ ಮುಖದಲ್ಲಿರುವಂತಹ ನಗುವಿನ ಚಿತ್ತಾರ, ಇದಕ್ಕಿಂತ ಮಿಗಿಲಾದ ನಾವು ಕೊಟ್ಟದ್ದು ಸಂದು. ಆದರೆ ದೇವರು ಇನ್ನಷ್ಟು ಕೊಡುವಂಥ ಶಕ್ತಿಯನ್ನು ದೇವರು ಕೊಡಲಿ ಎಂದು ದೇವರಲ್ಲಿ ಆಶಿಸ್ತೇನೆ. ಇನ್ನಷ್ಟು ಇದಕ್ಕೆ ಬೇರೆ ಬೇರೆ ವಿಧದಲ್ಲಿ ಏನೆಲ್ಲ ಅನುದಾನ ತರಲಿಕ್ಕೆ ಪ್ರಯತ್ನ ಉಂಟು, ಈ ನಮ್ಮ ಲೀಡರ್ ನಿರಂತರವಾಗಿ ಬರ್ತಾರೆ. ಶಾಲಾ ಎಸ್ಟಿಎಂಸಿ ಅಧ್ಯಕ್ಷರು ಲೋಕೇಶ್ ಶೆಟ್ಟಿ, ಪರಿಸರದ ಪ್ರಮುಖರು ಉದಯಕುಮಾರ್ ಶೆಟ್ಟಿ ಬಲೆತೋಡು, ಈಶ್ವರ ಚಂದ್ರ ಭಟ್, ಹರಿಶ್ಚಂದ್ರ ಶೆಟ್ಟಿ ಕೆರೆಮೂಲೆ, ರಮೇಶ್ ಬೆದ್ರಳಿಕೆ, ಚಂದ್ರಹಾಸ್ ಶೆಟ್ಟಿ ಮಾರಿಕ್ಕಳ, ಕೊಣಾಜೆ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ನವೀನ್ ಶೆಟ್ಟಿ ಕುರ್ನಾಡ್, ಪಂಚಾಯತ್ ಸದಸ್ಯರು ಅಬ್ದುಲ್ ಲತೀಫ್, ಸತ್ಯನಾರಾಯಣ್ ಭಟ್ ಎಡಮೂಲೆ, ಶಿಕ್ಷಕಿ ಲೀಲಾವತಿ ಇಂಚಿತಿ ಪ್ರಮುಖರು ಈ ಪೊರ್ತೋಟುಗೆ ಎತ್ತರು.